शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम रामेश्वराय शिव रामेश्वराय हर हर भोले नमः शिवाय ओम रामेश्वराय शिव रामेश्वराय हर हर भोले नमः शिवाय ಸೋಮನಾಥ ದೇವರನ್ನ ಸನ್ನಿಧಾನ ನಮ್ಮ ಪೂರ ಸೇರಿದ ವಿಶೇಷವಾದ ಸನ್ನಿವೇಶ ಸಾಂಕ್ರಾಮಿಕ ರೋಗ ವಿಶ್ವವ್ಯಾಪಿಗೆ ಹರಡೋದೊಂದು ಹಿಡಿದು ಜನಜೀವನ ಭಾರಿ ಕಷ್ಟದುಂಡು ಈ ಒಂದು ಕಷ್ಟದ ಪರಿಸ್ಥಿತಿ ನಮ್ಮ ಎತ್ತಿನ ತೀರ್ಮಾನದಾನ ಏನ್ಪಟ್ಟ ಈ ವರ್ಷ ನಮ್ಮ ನಿಶ್ಚಯ ಮಂತನಂಚಿನ ಒಂದು ಬ್ರಹ್ಮಕಲಶ ಅಂಚಿನ ರಥ ಸಮರ್ಪಣೆ ಅದರೊಟ್ಟಿಗೆ ಆ ವಿಜೃಂಭಣೆದ ಜಾತ್ರೆ ಎಲ್ಲ ನಮ್ಮ ನಡಪಾಯರೆ ನಮ್ಮ ತೀರ್ಮಾನ ಹೊಂದಿದ್ದ ಆ ಮಂತ್ರದಿನ ತೀರ್ಮಾನಗಳು ವ್ಯತಿರಿಕ್ತವಾದ ಇತ್ತೆ ವಾತಾವರಣ ಉಂಡು ಸರ್ಕಾರದ ಆದೇಶ ಉಂಡು ಎಕ್ಕಡ ಜಾಸ್ತಿ ಜನ ಸೇರದಲ್ಲಿ ಭಕ್ತಾದಿಗಳು ಇಜ್ಜಾಂದಿನ ಒಂದು ಬ್ರಹ್ಮಕಲಶನು ಎಂಗ್ಲ ತುಳುನಾಡು ಎಂಗ್ಲಿಗೆ ಏನೇರಲೇ ಸಾಧ್ಯ ಐತಿ ಭಕ್ತಾದಿಗಳು ಸಹಸ್ರ ಸಂಖ್ಯೆಯ ಭಕ್ತಾದಿಗಳು ಬರೋದು ಆ ಬ್ರಹ್ಮಕಲಶವನ್ನು ಕಣ್ಣಾರೆತ್ತುವುದು ಅದೇ ರೀತಿ ಆ ಸೋಮನಾಥನ ವೈಭವವನ್ನು ಆಯನ ಆ ಒಂದು ಸಾನ್ನಿಧ್ಯದ ಶಕ್ತಿನ ಪ್ರತಿಯವರೆಲ್ಲ ಆಯನ ಆಸ್ವಾದನೆ ಮಾಡ್ಕೊಡು ಅಂಚಿನ ಒಂದು ದೃಷ್ಟಿಕೋನಡೆ ನಮ್ಮ ಒಂದು ವಿಶೇಷವಾಂಚಿನ ಸುಮಾರು 15-14 ವರ್ಷದ ಬೊಕ್ಕ ನಡಪನಂಚಿನ ಈ ಬ್ರಹ್ಮಕಲಶ ಐದು ವಿಜೃಂಭಣೆ ನಡಪಡು ನಾಂಡ ಐಕೆ ಸರಿಯಾಂಚಿನ ಭಕ್ತಾದಿಗಳು ಮೂರು ಸೇರೋಣ ಅತ್ಯವಶ್ಯಕತೆ ಅಂಚಿನ ಹಿಡಿದಾದ್ರೆ ಇಂದಿನ ದಿನ ಗ್ರಾಮದ ಸಮಸ್ತೆಯರಲ್ಲ ಪೂರ ಕೂಡುಕಟ್ಟದ ಪೂರ ಒಟ್ಟಿಗೆ ಸೇರೊಂದು ನನ್ನ ದುಂಬದ ಈ ಬ್ರಹ್ಮಕಲಶನು ಬರ್ಪಿ ವರ್ಷವು ಅಂದ್ರೆ ಕಂಡ 2021ನೇ ಸಾಲದ ನಮ್ಮ ಜನವರಿ ತಿಂಗಳು ನಡಪಾಯರೆ ಎಂಗ್ಲಿಗೆ ದೇವರ ಅನುಮತಿ ಕೊರಡು ಅಂಜನೆ ಎಂಗ್ಲಿಗೆ ಇತ್ತೆ ಇಂಚಿನ ಈ ಒಂದು ಸಂದರ್ಭಡು ನಮ್ಮ ನಿಶ್ಚಯ ಮಂತಿನಿಗೆ ಐಕ ಆ ಸಂದರ್ಭಡು ನಮ್ಮ ಪ್ರಾಯಶ್ಚಿತ್ತ ಮಂತವನುವ ಅದೇ ರೀತಿ ಈ ಆತಿನೆಟ ಅವಡ ಇಂಚಿನ ಕೆಲಸನು ಜನಕ್ಕೆ ಆಯ್ನಾತ ಸಂಗ್ರಹ ದ್ರವ್ಯ ಸಂಗ್ರಹ ಅದು ಆಯ್ತು ಆಯ್ನ ಅವಡಂಚಿನ ಕೆಲಸನು ಬಹ ಪೊರಲಡು ನಮ್ಮ ನಡಪಾದ ಕೊರಡು ಅಂಚನೆ ಜನಕ್ಲೆಗೆ ಆ ಸೋಮನಾಥನ ಅನುಗ್ರಹ ಶಾಶ್ವತ ಉತ್ತಡು ಅಂಚನೆ ಬತ್ತಿನಂಚಿನ ಈ ಒಂದು ಮಾರಿ ಮಹಾಮಾರಿ ಆಯ್ನಾತ ಶೀಘ್ರ ಈ ಒಂದು ಜಗತ್ತಡದು ಹೋದು ಆಯ್ತಾ ಒಂಜಿ ರೋಗಾಣುಲ ಮೂಲ ಬಾಕಿಯ ಒಂದೇ ನರಮನಿಗೆ ಅಂದರೆ ನಮ್ಮ ಜೀವಜಂತುಲೆಗೆ ಸುಖವಾದ ಆರೋಗ್ಯವಂಚಿನ ಒಂದು ರೀತಿಯ ಬಾಳುವಿಕೆಯನ್ನು ಕೊಟ್ಟಲಕ್ಕನೆ ಆ ಸೋಮನಾಥ ದೇವರು ಎಂದ್ಲೇ ಕೂಡ ಅನುಗ್ರಹ ಮಾಡಿಕೊಡು ಕೊಂಡದ್ದು ಸಮಸ್ತ ಕೂಡುಗಟ್ಟದ ನಿಂತದ್ದು ಆ ಸೋಮನಾಥನ ಪಾದಾರದಿಂದ ನಮ್ಮ ನಮಸ್ಕಾರ ಅಂತ ಒಂದು ಪ್ರಾರ್ಥನೆ ಮಾಡ್ತಾರೆ ಸೋಮನಾಥ ಪಾದಾರದಿಂದ ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು ನಾವು ಇದೇ ತಿಂಗಳು 26ರಿಂದ ಏಪ್ರಿಲ್ 22ನೇ ತಾರೀಕಿನವರೆಗೆ ನಾವು ನಿಶ್ಚಯಿಸಿದ್ದೆವು. ಸರ್ಕಾರದ ಸುತ್ತೋಲೆಯ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುವುದನ್ನು ನಿಷೇಧಿಸಿದ ಕಾರಣ ಸರ್ಕಾರದ ಆದೇಶದಂತೆ ನಾವು ಅದನ್ನು ಪರಿಪಾಲಿಸುವುದು ನಮ್ಮ ಕರ್ತವ್ಯವಾಗ್ತದೆ. ಹಾಗೆ ಇದನ್ನು ಮುಂದಿನ ವರ್ಷಕ್ಕೆ ಅಂದರೆ
2021ನೇ ಸಾಲಿಗೆ ಈ ಬ್ರಹ್ಮಕಲಶವನ್ನು ಮುಂದೂಡಲಾಗಿದೆ. ಅದು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಿಶ್ಚಯ ಮಾಡಿಕೊಂಡು ಅದು ಪರಿಪೂರ್ಣವಾಗಿ ಅದನ್ನು ನಡೆಸಲು ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಇವತ್ತು ಸೇರಿದಂತಹ ಸಮಸ್ತರು ತೀರ್ಮಾನಿಸಿದ್ದಾರೆ. ಆ ತೀರ್ಮಾನಿಸಿದ ಪ್ರಕಾರ ಮುಂದಿನ ಕ್ರಮವನ್ನು ನಾವು ಅರ್ಚಕರು ಹಾಗೂ ದೇವಸ್ಥಾನದ ಎಲ್ಲರೂ ಸೇರಿಕೊಂಡು ಮುಂದುವರಿಯಲಿದ್ದೇವೆ. ಈ ವರ್ಷದ ವರ್ಷಾವಧಿ ಉತ್ಸವವನ್ನು ಕೂಡ ನಾವು ಅಮಾನತಲ್ಲಿರಿಸಿದ್ದೇವೆ. ಆದ ಕಾರಣ ಬರುವ ವರ್ಷವೇ ಮೀನ ಮಾಸದಲ್ಲಿ ವರ್ಷಾವಧಿ ಉತ್ಸವ ನಡೀತದೆ. ಮಕರ ಮಾಸದಲ್ಲಿ ಅಥವಾ ಕುಂಭ ಮಾಸದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಅಡ್ಕ ಭಗವತಿ ದೇವಸ್ಥಾನಗಳಿಗೆಲ್ಲ ಅವರ ಉತ್ಸವವನ್ನು ನಡೆಸ್ಬೋದು. ಅಲ್ಲಿ ಸಂಪ್ರದಾಯದಲ್ಲಿ ಬಂದು ನಡೆಯಲ್ಲಿ ಬಂದು ಭೇಟಿ ಮಾಡಿಕೊಂಡು ಅಲ್ಲಿಯ ಉತ್ಸವಾದಿಗಳನ್ನು ನಡೆಸ್ಬೋದು. ಇದೇ ಸಂದರ್ಭ ಇತ್ತು. 2 ವರ್ಷಗಳ ಕಾಲ ದೇವರ ಉತ್ಸವಾದಿಗಳು ನಡೆದಿರಲಿಲ್ಲ. ಹಾಗೆ ಇದು ಕೂಡ ಈ ಸಲವೂ ಕೂಡ ಅದೇ ಪರಿಸ್ಥಿತಿ ಬಂದಿದೆ. ಅಡ್ಕ ಭಗವತಿ ಸ್ಥಾನ ಅಥವಾ ಇನ್ನಿತರ ಅದಕ್ಕೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಉತ್ಸವಾದಿಗಳಿಗೆ ಸಂಬಂಧಪಟ್ಟದ್ದೇನಾದಿದ್ದರೆ ಅವರು ಅದನ್ನು ನಡೆಸುವುದರಲ್ಲಿ ಏನೂ ಅಡ್ಡಿಯಿಲ್ಲ. ನಾವು ಏನು ಬ್ರಹ್ಮಕಲಶ ನಾಡ್ದು ನಾಡ್ದು 26ರಿಂದ ಮಾರ್ಚ್ 26ರಿಂದ ಏಪ್ರಿಲ್ 2ರವರೆಗೆ ನಾವು ನಿಶ್ಚಯ ಮಾಡಿದ್ದೆವು. ಆದರೆ ಅನಿವಾರ್ಯ ಕಾರಣದಿಂದ ಏನೋ ಪ್ರಕೃತಿಯ ಒಂದು ವಿಕೋಪದಿಂದ ಈ ಒಂದು ಬ್ರಹ್ಮಕಲಶವನ್ನು ಸರ್ಕಾರದ ಆದೇಶ ಬಂದಿದೆ, ನೀವು ಸಮಾರಂಭಗಳನ್ನು ಮಾಡಬಾರ್ದು, ಜಾತ್ರಾ ಮಹೋತ್ಸವಗಳನ್ನು ಮಾಡಬಾರ್ದು ಎಂದು. ಸೊ ನಾವು ಆ ಪ್ರಯುಕ್ತ ನಾವು ಎಲ್ಲ ನಮ್ಮ ಈ 9 ಮಾನೆಯ ಭಕ್ತರನ್ನು ಸೇರಿಸಿ ನಮ್ಮ ಕ್ಷೇತ್ರ ತಂತ್ರಿಯವರು, ನಮ್ಮ ಗೌರವ ಸಲಹೆಗಾರರಾದ ಪ್ರಧಾನ ಅರ್ಚಕ ಸೂರ್ಯನಾರಾಯಣ, ನಮ್ಮ ಕಾರ್ಯದರ್ಶಿಯಾದ ಜನಾರ್ದನ ಹೊಳ್ಳರವರು ಇವರೆಲ್ಲ ಸೇರಿಕೊಂಡು ನಿಶ್ಚಯ ಏನು ಮಾಡಿದೆವು ಅಂತ ಹೇಳಿದರೆ, ನಮ್ಮ ಬ್ರಹ್ಮಕಲಶವನ್ನು ಮೇಲೆ ಮಾಡಬೇಕು ಅಂತೆಲ್ಲ ಚಿಂತನೆ ನಡೆಯಿತು. ಆದರೆ ಈ ಕೊರೋನಾ ವೈರಸ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಬರ್ತದೆ ಏನಂದರೆ ಅದು ವಿಕೋಪಕ್ಕೆ ಹೋಗ್ಬೋದು ಅಂತ. ಸೊ ಪುನಃ ನಾವು ಅಲ್ಲಿಗೆ ತೊಂದರೆಗೆ ಸಿಲುಕಬಾರ್ದ ನೆಲೆಯಲ್ಲಿ ನಾವು ಈ ಬ್ರಹ್ಮಕಲಶವನ್ನು ಜನವರಿ ತಿಂಗಳಲ್ಲಿ ಇಲ್ಲಾಂದರೆ ಜನವರಿ ಫೆಬ್ರವರಿ ನಡುವಿನಲ್ಲಿ ನಾವು ಮಾಡಬೇಕು ಅಂತ ಎಲ್ಲ ಭಕ್ತರು ತಂತ್ರಿಯವರೆಯರು ಸೇರಿ ನಿಶ್ಚಯ ಮಾಡಿದ್ದೇವೆ. ಸೊ ಅದಕ್ಕೆ ಎಲ್ಲ ಭಕ್ತರು ಸಹಕರಿಸಬೇಕಾಗಿ ವಿನಂತಿ. ಅದರ ಜೊತೆಯಲ್ಲಿ ನಾವು ಬಹಳಷ್ಟು ಪ್ರಚಾರವನ್ನು ಮಾಡಿದ್ದೇವೆ, ಫ್ಲೆಕ್ಸ್ ಬೋರ್ಡ್ಗಳನ್ನೆಲ್ಲ ಹಾಕಿದ್ದೇವೆ. ಅದನ್ನೆಲ್ಲ ನಮ್ಮ ಅದಕ್ಕೆ ಹಾಕಿದವರೆಲ್ಲ ಅದನ್ನು ದಯವಿಟ್ಟು ತೆಗೆದು ಮುಂದೆ ನಡೆಯುವ ಬ್ರಹ್ಮಕಲಶಕ್ಕೆ ಅದನ್ನು ಪುನಃಸ್ಥಾಪಿಸಿ ಈ ಮುಂದೆ ನಡೆಯುವ ಬ್ರಹ್ಮಕಲಶವನ್ನು ಚೆಂದ ಕಾಣಿಸಿಕೊಡ್ಬೇಕು, ಎಲ್ಲ ಸಹಕರಿಸಬೇಕು ಎಂದು ಈ ಸಂದರ್ಭ ನಾನು ಕೇಳಿಕೊಳ್ಳುತ್ತೇನೆ. ಅದರ ಜೊತೆ ಬಹಳಷ್ಟು ಕೆಲಸಗಳು ಬಾಕಿ ಇದೆ. ಸೊ ಆ ಶ್ರಮದಾನ ಸೇವೆ ನಿರಂತರವಾಗಿ ನಡೆಯಬೇಕಿದೆ. ಅದರ ಜೊತೆ ನಾವು ಕಲ್ಲುಟ್ಟಿ ದೈವಸ್ಥಾನದ ಕೂಡ ಪರಿವಾರ ದೈವಗಳ ಇದನ್ನು ನಾವು ಜೀರ್ಣೋದ್ಧಾರ ಮಾಡಲಿಕ್ಕೆ ನಾವು ನಿಶ್ಚಯ ಮಾಡಿದ್ದೇವೆ, ಸಂಕಲ್ಪ ಮಾಡಿದ್ದೇವೆ. ಈ ನಮ್ಮ ಜಾತ್ರಾ ಬ್ರಹ್ಮಕಲಶದ ಜೊತೆ ಕಲ್ಲುಟ್ಟಿ ದೈವದಲ್ಲ ಬ್ರಹ್ಮಕಲಶವನ್ನು ಒಟ್ಟಿಗೆ ನಡೆಸಬೇಕು ಅಂತೇಳಿ ಇಲ್ಲಿ ಚಿಂತನೆ ನಡೆದಿದೆ. ಅದಕ್ಕೂ ಎಲ್ಲರೂ ಭಕ್ತರು ಸಹಕರಿಸಬೇಕು. ಮುಂದಿನ 6 ತಿಂಗಳು ನಿರಂತರ ಶ್ರಮದಾನದಲ್ಲಿ ಭಾಗವಹಿಸಿ ಈ ಕ್ಷೇತ್ರವನ್ನು ಅತ್ಯುನ್ನತ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂತ ಇತಿಹಾಸ ಇದೆ, ಅದನ್ನು ಪುನಃ ಮರುಕಳಿಸುವಂತೆ ಎಲ್ಲ ಸಹಕರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ.